ನೇತ್ರಾವತಿ ನದಿಯಲ್ಲಿ ಬಿದ್ದು ಪ್ರಾಣಾಪಾಯದಲ್ಲಿರುವವರನ್ನು ರಕ್ಷಿಸಲು ನಾಡದೋಣಿ ಬೇಕು ಎನ್ನುವುದು ಪಾಣೆಮಂಗಳೂರು ಪರಿಸರದ ಈಜುಗಾರರ ಹಲವು ವರ್ಷದ ಬೇಡಿಕೆ ಕೊನೆಗೂ ಈಡೇರಿದೆ. ಪರಂಗಿಪೇಟೆಯ ಸೇವಾಂಜಲಿ ಪ್ರತಿಷ್ಠಾನ, ಹಿರಿಯ ಬಾಲಕೃಷ್ಣ ಹೆಗಡೆ ಮತ್ತಿತರ ಸಹಕಾರದೊಂದಿಗೆ ಪರಂಗಿಪೇಟೆಯ ಸೇವಾಂಜಲಿ ಪ್ರತಿಷ್ಠಾನ ಸಭಾಭವನದಲ್ಲಿ ಅಂದಾಜು 70,000 ಮೌಲ್ಯದ ಹೊಸ ನಾಡದೋಣಿಯನ್ನು ಈಜುಗಾರರಿಗೆ ಹಸ್ತಾಂತರಿಸುವ ಕಾರ್ಯಕ್ರಮ ನಡೆಯಿತು. ತಾಲೂಕಿನ ವಿವಿಧೆಡೆ ನೇತ್ರಾವತಿ ನದಿಗೆ ಹಾರಿ ಪ್ರಾಣ ಕಳೆದುಕೊಳ್ಳುತ್ತಿರುವ ಪ್ರಕರಣಗಳು ಇತ್ತೀಚಿನ ಕೆಲ ವರ್ಷಗಳಲ್ಲಿ ಹೆಚ್ಚಾಗಿದೆ. ನೇತ್ರಾವತಿ ಸೇತುವೆಯಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವ ಘಟನೆಗಳು ಪದೇ ಪದೇ ಮರುಕಳಿಸುತ್ತಿದೆ. ಅಲ್ಲದೆ ಆಕಸ್ಮಿಕವಾಗಿ ನದಿಗೆ ಬಿದ್ದು ಕುಚ್ಚಿ ಹೋಗುವಂತಹ ಪ್ರಕರಣಗಳು ಅಲ್ಲಲ್ಲಿ ನಡೆಯುತ್ತಿದೆ. ಇಂತಹ ಸಂದರ್ಭದಲ್ಲಿ ಸ್ಥಳೀಯ ಈಜುಗಾರರು ನದಿಗೆ ಹಾರಿ ನೀರಿನಲ್ಲಿ ಕೊಚ್ಚಿ ಹೋಗುತ್ತಿರುವವರನ್ನು ಸ್ವಯಂ ಪ್ರೇರಿತವಾಗಿ ರಕ್ಷಿಸಲು ಪ್ರಯತ್ನ ಹಲವಾರು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ. ಆದರೆ ಇವರಿಗೆ ದೋಣಿಯ ವ್ಯವಸ್ಥೆಯಾಗಲಿ ಅಂತಹ ಮೂಲಭೂತ ಸೌಕರ್ಯಗಳಿಲ್ಲ. ಈಜುಗಾರರು ತಮ್ಮ ಪ್ರಾಣವನ್ನು ಪಣಕ್ಕೆ ಅಪಾಯಕಾರಿ ಸ್ಥಿತಿಯಲ್ಲಿ ಜೀವ ರಕ್ಷಿಸುವ ಪರಿಸ್ಥಿತಿ ಇದೆ. ಕೆಲ ದಿನಗಳ ಹಿಂದೆ ನಿಶಾಂತ್ ಎಂಬ ಯುವಕ ನದಿ ನೀರಿಗೆ ಹಾರಿ ಆತ್ಮಹತ್ಯೆಗೈದಾಗ ಸ್ಥಳೀಯ ಈಜುಗಾರರು ಸೇತುವೆಯ ಮೇಲಿಂದ ನದಿಗೆ ಜಿಗಿದು ಯುವಕನ ಪ್ರಾಣ ರಕ್ಷಿಸಲು ಪ್ರಯತ್ನಿಸಿದ್ದರು. ಈ ಸಂದರ್ಭ ಮಾಧ್ಯಮಗಳ ಮುಂದೆ ತಮ್ಮ ಕಾರ್ಯಕ್ಕೆ ನಾಡದೋಣಿ ಹಾಗೂ ಲೈಫ್ ಜಾಕೆಟ್ ನೀಡುವಂತೆ ಬೇಡಿಕೆ ಮುಂದಿಟ್ಟಿದ್ದರು. ಈ ಬೇಡಿಕೆಗೆ ಸ್ಪಂದಿಸಿದ ಪರಂಗಿಪೇಟೆಯ ಸೇವಾಂಜಲಿ ಪ್ರತಿಷ್ಠಾನ ದೋಣಿ ಹಾಗೂ ಲೈಫ್ ಜಾಕೆಟ್ ಅನ್ನು ಕೊಡುಗೆ ನೀಡಿ ಸಾಹಸಿ ಯುವಕರಿಗೆ ಸ್ಫೂರ್ತಿ ತುಂಬುವ ಕಾರ್ಯ ಮಾಡಿದೆ. ಕಾರ್ಯಕ್ರಮದಲ್ಲಿ ಬಂಟ್ವಾಳ ತಹಶೀಲ್ದಾರರು ರಶ್ಮಿ ಎಸ್ಆರ್ ದೋಣಿ ಹಸ್ತಾಂತರ ಮಾಡಿದರು. ಬಳಿಕ ಮಾತನಾಡಿದ ಅವರು, ಜಾತಿ ಧರ್ಮ ನೋಡದೆ ಈ ಈಜುಗಾರರು ತಮ್ಮ ನಿಸ್ವಾರ್ಥ ಸೇವೆಯನ್ನು ನೀಡುತ್ತಾ ಬಂದಿದ್ದಾರೆ. ಪ್ರತಿ ವರ್ಷ ಮಳೆಗಾಲ ಬಂದಾಗಲೂ ಇವರು ತಾಲೂಕಾಡಳಿತದೊಂದಿಗೆ ಸಹಕರಿಸುತ್ತಿದ್ದಾರೆ. ಇವರ ಸೇವೆ ಮುಂದಿನ ದಿನಗಳಲ್ಲಿಯೂ ತಾಲೂಕಾಡಳಿತ ಹಾಗೂ ಎಲ್ಲರಿಗೂ ಅಗತ್ಯವಿದೆ ಎಂದು ಶುಭ ಹಾರೈಸಿದರು. ತಾಲೂಕು ಆಡಳಿತದಿಂದ ಇಂದು ಅಲ್ಲ, ಪ್ರತಿ ವರ್ಷ ನಮಗೆ ಮಳೆಗಾಲದ ಸಮಯದಲ್ಲಿ ನೆರವಾಗುವ ಈ ಸ್ವಿಮ್ಮರ್ಸ್ ಯಾವುದೇ ಒಂದು ಜೀವ ಭಯಕ್ಕೆ ಹೆದರದೆ ನಮ್ಮ ಜಾತಿ ಭೇದ ಭಾವ ಏನು ನೋಡದೆ ನಿಸ್ವಾರ್ಥವಾಗಿ ತಮ್ಮ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಸಹ ಇವರ ಸೇವೆ ನಮಗೆ ತಾಲೂಕಾಡಳಿತ ಎಲ್ಲರಿಗೂ ಅಗತ್ಯವಿರುವ ಕಾರಣ ಇವರಿಗೆ ಶುಭ ಹಾರೈಸ್ತಾ ಎಲ್ಲರಿಗೂ ಈ ಒಂದು ಸಮಾರಂಭವನ್ನು ಇಟ್ಟುಕೊಂಡ ನಮ್ಮ ಪೂಜ್ಯರಿಗೆ ಕೃತಜ್ಞತೆ ಸಲ್ಲಿಸ್ತಾ ಬಂಟ್ವಾಳ ಗ್ರಾಮಾಂತರ ಠಾಣಾ ಎಸ್ಐ ಪ್ರಸನ್ನ ಅವರು ಲೈಫ್ ಜಾಕೆಟ್ ವಿತರಿಸಿದರು. ಬಳಿಕ ಮಾತನಾಡಿದ ಅವರು, ಯಾವ ಉದ್ದೇಶಕ್ಕೆ ದೋಣಿಯನ್ನು ನೀಡಲಾಗಿದೆಯೋ ಆ ಉದ್ದೇಶಕ್ಕೆ ಬಳಸಿಕೊಳ್ಳಬೇಕು. ಸೇವಾಂಜಲಿ ಪ್ರತಿಷ್ಠಾನ ಮಾನವೀಯ ಕಾರ್ಯಗಳನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಇದು ಇನ್ನು ಮುಂದೆಯೂ ಮುಂದುವರಿಯಲಿ ಎಂದು ಹೇಳಿದರು. ಈ ವೇಳೆ ಸೇವಾಂಜಲಿ ಪ್ರತಿಷ್ಠಾನ ಆಡಳಿತ ಟ್ರಸ್ಟಿ ಕೃಷ್ಣಕುಮಾರ್ ಪುಂಜಾ, ಅಧ್ಯಕ್ಷ ವಜ್ರನಾಭ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ, ರೋಟರಿ ಜಿಲ್ಲಾ ಗವರ್ನರ್ ನಾಮಿನಿ ಪ್ರಕಾಶ್ ಕಾರಂತ್, ನಮ್ಮ
ಊರಿನ ಕೇಳ್ಕೊಂಡಾಗಿರುತ್ತೆ ಇಲ್ಲ ಅದು ಒಳ್ಳೆಯ ಕಾರ್ಯ ಸನ್ಮಾನ ಮಾಡಿ ಮಾಡೋದ್ರಿಂದ ಅವ್ರಿಗೆ ರಕ್ಷಣೆ ಮಾಡಲು ಮತ್ತಷ್ಟು ಅವರಿಗೆ ಬೇಕಿತ್ತು ಅಂದರೆ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡ್ತಾರೆ ಅಂತ ನಾನು ಹೇಳಿದ್ದೀನಿ. ಅಮುಂಜೆಗುತ್ತು ದೇವದಾಸ್ ಹೆಗ್ಡೆ, ಸಾಮಾಜಿಕ ಕಾರ್ಯಕರ್ತ PA ರಹೀಂ, ಉದ್ಯಮಿ ತಾರ್ನಾಥ್ ಕೊಟ್ಟಾರಿ, ಪುದು ಪಂಚಾಯತ್ ಅಧ್ಯಕ್ಷ ರಂಜಾನ್ ಮಾರಿಪಳ್ಳ, ಸದಾನಂದ ಆಳ್ವಕಂಪ ಮತ್ತಿತರರು ಉಪಸ್ಥಿತರಿದ್ದರು. ಸಹಾಯ ಮಾಡಬಹುದು ಎಂಬ ತುಡಿತದಿಂದ ವಿಶೇಷವಾದ ಸಾಮಾಜಿಕ ಸೇವೆಯಲ್ಲಿ ತನ್ನ ಸ್ವಾಸ್ಥ್ಯವನ್ನು ಗಮನದಲ್ಲಿಟ್ಟುಕೊಳ್ಳದೆ ಇತರರ ಸ್ವಾಸ್ಥ್ಯದ ಕಡೆ ಗಮನವನ್ನು ಕೊಟ್ಟು ಆ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡು ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಂತ ಕೃಷ್ಣಕುಮಾರ್ ಪೂಜ್ಯದವರಿಗೆ ಪ್ರಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಸುಮಾರು ನಮ್ಮ ಈ ಪರಿಸರದ 8 ಗ್ರಾಮಗಳಲ್ಲಿ 450 ಕುಟುಂಬಗಳಿಗೆ ಆ ಕೊರೋನಾದ ಸಂದರ್ಭದಲ್ಲಿ ನಮ್ಮ ಸೇವಾಂಜಲಿ ಪ್ರತಿಷ್ಠಾನದಿಂದ ಕಿಟ್ಗಳ ವಿತರಣೆ ಆಗಿದೆ ಅಂತ ಹೇಳಿಕೊಳ್ಳಿಕ್ಕೆ ತುಂಬ ಸಂತೋಷವನ್ನು ಪಡ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮ ನೇತ್ರಾವತಿ ವೀರರನ್ನು ಗುರುತಿಸುವುದು. ಹಲವು ದಾನಿಗಳನ್ನು ನಾವು ಗುರುತಿಸ್ತೇವೆ, ಆದರೆ ತನ್ನ ಜೀವದ ಹಂಗನ್ನು ಮೀರಿ ಇತರರಿಗೆ ಒಂದು ಜೀವದಾನವನ್ನು ನೀಡುವಂಥ ಆ ನಿಜವಾದ ಜೀವದಾನಿಗಳನ್ನು ಗುರುತಿಸುವಂತಹ ಕಾರ್ಯ ಇವತ್ತು ಸೇವಾಂಜಲಿ ಸಂಸ್ಥೆಯಿಂದ ನಡೆದಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. 15 ವರ್ಷಗಳಿಂದ ತಮ್ಮ ಜೀವದ ಹಂಗನ್ನು ಬಿಟ್ಟು ಯಾರೇ ಇರಲಿ ಅವರನ್ನು ಬದುಕಿಸುವಂಥ ಕಾರ್ಯ, ಅದರಲ್ಲಿ ಕೂಡ ಮೊನ್ನೆ ನಾವೆಲ್ಲರೂ ಕೂಡ ವಿಡಿಯೋವನ್ನು ಗಮನಿಸಿದ್ದೇವೆ. ತಮ್ಮ ಹಬ್ಬದ ದಿನ ಆ ಹೊಸ ಉಡುಗೆ ಹೊಸ ಶೂಗಳನ್ನು ಹುಟ್ಟಂತ ಯುವಕರ ತಂಡ ಯಾರೋ ಅಪರಿಚಿತ ನದಿಗೆ ಹಾರಿದಂಥ ಸಂದರ್ಭದಲ್ಲಿ, ಕೊರೋನಾದ ಸಂದರ್ಭದಲ್ಲಿ ನಾವು ಮುಖ ನೋಡಿ ಮಾತಾಡುವಂಥ ಈ ದಿನಗಳಲ್ಲಿ, ನಮ್ಮ ಆ ಒಂದು ಅಂತರ ದೂರವಾದಂಥ ಈ ದಿನಗಳಲ್ಲಿ ಇನ್ನೊಬ್ಬನ ಆ ಬದುಕಿನ ಬಗ್ಗೆ ತಾನವರನ್ನು ಬದುಕಿಸಬೇಕೆಂಬ ಹಂಬಲದಿಂದ ನದಿಗೆ ಹಾರಿದಂಥ ಯುವಕರು ಅವರನ್ನು ನೀರಿನ ಮೇಲೆತ್ತಿದ್ದಲ್ಲ, ಅವರನ್ನು ಬದುಕಿಸುವಂಥ ಶತಪ್ರಯತ್ನದ ಒಟ್ಟಿಗೆ ನಾವು ಇವತ್ತು ಮಾಸ್ಕ್ ಹಾಕಿ ದೂರದಿಂದ ನಿಂತು ಮಾತಾಡುವಂಥ ಈ ದಿನಗಳಲ್ಲಿ ಆ ಜೀವದ ಬದುಕಿಗೋಸ್ಕರ ತನ್ನ ಶ್ವಾಸವನ್ನು ನೀಡಿ ಬದುಕಿಸುವಂತಹ ದೊಡ್ಡ ಪ್ರಯತ್ನ ಮಾಡಿದಂತಹ ತಂಡ ಇದ್ದರೆ ಆ ನೇತ್ರಾವತಿ ವೀರರು ನಿಜವಾದ ಜೀವದಾನಿಗಳು ಅಂತ ಹೇಳಲಿಕ್ಕೆ ಸಂತಸ ಪಡ್ತಾ ಇದ್ದೇನೆ.